ಗತಕಾಲದಿಂದಲೂ ತುಳುವರು ಆರಾಧಿಸಿಕೊಂಡು ಬಂದಿರುವ ಭೂತಕೋಲ ನಾಗಾರಾಧನೆ ಬಗ್ಗೆ ವಿನಯ್ ಗುರೂಜಿ ಹೇಳಿರುವ ಮಾತುಗಳು ಇದೀಗ ವಿವಾದ ಸ್ವರೂಪ ಪಡ್ಕೊಂಡಿದೆ. ತುಳುವರ ಸಂಸ್ಕೃತಿ ಸಂಪ್ರದಾಯಗಳನ್ನು ಅರಿಯದ ವಿನಯ್ ಗುರೂಜಿ ಈ ರೀತಿಯ ಹೇಳಿಕೆಗಳನ್ನು ನೀಡಿ ತುಳುವರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ತುಳುನಾಡಿನ ಸತ್ಯಗಳ ಬಗ್ಗೆ ಅವಹೇಳನ ಮಾಡಿದ ಗುರೂಜಿ ಕ್ಷಮೆ ಕೇಳಬೇಕು ಅಂತ ತುಳುವರು ಒತ್ತಾಯ ಮಾಡಿದ್ದಾರೆ. ಕರಾವಳಿಯ ಜನತೆ ಭಕ್ತಿ ಪರವಶತೆಯಿಂದ ಬಹುವಾಗಿ ನಂಬುವ ಭೂತಾರಾಧನೆ, ನಾಗಮಂಡಲ ಮತ್ತು ನಾಗಾರಾಧನೆಯ ಬಗ್ಗೆ ಗೌರಿಗದ್ದೆ ಆಶ್ರಮದ ಶ್ರೀ ಅವಧೂತ ವಿನಯ್ ಗುರೂಜಿ ವಿವಾದಕಾರಿ ಹೇಳಿಕೆಗೆ ಕರಾವಳಿಗರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಉಂಟಲ್ಲ ಅದು ಭೂತಕೋಲ ಅಂತ ಇನ್ನೊಂದು ನಾವು ಕೇಳಿದ್ವಿ, ಬ್ರಾಹ್ಮಣ ಮನೆಯಲ್ಲಿ ಬಂದ್ರುಳ್ಳಿಗೆ ಇಡ್ಲಿ ಸಾಂಬಾರನ್ನ ಆಗ್ತದೆ, ಅದು ಶೆಟ್ರು ಮನೆಗೆ ಹೋದ ತಕ್ಷಣ ಕೋರಿ, ಅದೇ ಪಂದ್ರುಳ್ಳಿ ಸಡನ್ ಅನ್ಯನ್ ಅಂತ ಚೇಂಜ್ ಆಗಿತ್ತು. ದೇವರಿರುವುದು ನಮ್ಮಲ್ಲಿ ಶ್ರದ್ಧೆ ತರಿಸ್ಲಿಕ್ಕೆ, ಅಂಧವಿಶ್ವಾಸಗಳಿಗಲ್ಲ. ಆಚರಣೆಗೆ ನಮ್ದು ನಮಸ್ಕಾರ ಹಿಂದಿಂದ ನಡೆಸ್ಕೊಂಡ್ ಬಂದಿದೆ, ಯಕ್ಷಗಾನ ಅದೆಲ್ಲ ಹಿಂದಿನ ಕಲೆ. ಆದ್ರೆ ಅದನ್ನೆಲ್ಲ ಹಿಡ್ಕೊಂಡು ವ್ಯಾಪಾರ ಮಾಡಿದ್ರೆ ಸರಿ ಇರಲ್ಲ, ಪರಮಾತ್ಮ ಹಾಕಿ ತುಪ್ತಾನೆ. ತುಳುನಾಡಿನ ಧಾರ್ಮಿಕ ಆಚರಣೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆಗೆ ತುಳುವರು ರೊಚ್ಚಿಗೆದ್ದಿದ್ದು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ವಿನಯ್ ಗುರೂಜಿ ಹೇಳಿಕೆಗೆ ತುಳುವರ ಆಕ್ರೋಶ. ದೈವಾರಾಧನೆ, ನಾಗಾರಾಧನೆ ತುಳುವರ ನಂಬಿಕೆ. ತುಳುವರ ಸಂಸ್ಕೃತಿಯನ್ನ ಮೊದಲು ಅರಿತುಕೊಳ್ಳಿ. ಕ್ಷಮೆ ಕೇಳಿ ಅಥವಾ ಕಾನೂನು ಹೋರಾಟಕ್ಕೆ ಸಿದ್ಧರಾಗಿ. ವಿನಯ್ ಗುರೂಜಿ ನೀಡಿದ್ದ ವಿವಾದಿತ ಹೇಳಿಕೆಯ ವಿರುದ್ಧ ಕರಾವಳಿಯ ಆಸ್ತಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ದೈವಾರಾಧನೆ, ನಾಗಾರಾಧನೆ ತುಳುವರ ನಂಬಿಕೆ. ಒಂದು ಕುಟುಂಬವನ್ನು ಒಗ್ಗೂಡಿಸುವ ಶಕ್ತಿ ಈ ಸಂಸ್ಕೃತಿಗಳಿಗೆ ಇದೆ. ವಿನಯ್ ಗುರೂಜಿಯವರು ಮೊದಲು ತುಳುನಾಡ ಸಂಪ್ರದಾಯವನ್ನು ಅರಿಯಲಿ, ಇಲ್ಲದಿದ್ದರೆ ತುಳುವರು ವಿನಯ್ ಗುರೂಜಿಯವರನ್ನು ಸಂಪೂರ್ಣವಾಗಿ ವಿರೋಧಿಸುತ್ತಾರೆ ಅಂತ ಹೇಳಿದ್ದಾರೆ. ಇದೇ ನಮ್ಮ ದೈವಾರಾಧನೆ ಆಗಿರ್ಬೋದು, ನಾಗಾರಾಧನೆ ಆಗಿರ್ಬೋದು, ಕುಟುಂಬಗಳನ್ನು ಒಂದು ಮಾಡುವಂತ ಒಂದು ಶಕ್ತಿ ಅದಕ್ಕಿದೆ ಅಂತ ಹೇಳ್ಬೋದು. ಅದಲ್ಲದೆ ಎಷ್ಟೋ ಮಂದಿ ಇಂದು ಹಾಸ್ಪಿಟಲ್ಗೆ ಹೋಗಿ ಪರಿಹಾರ ಕಂಡುಕೊಳ್ಳಕ್ಕಾಗದಂತ ಎಷ್ಟೋ ರೋಗಗಳಿಗೆ ದೈವದ ಇದಕ್ಕೆ ಹೋದಾಗ ಅದು ಯಾವುದೋ ಒಂದು ಸಂಸಾರದಲ್ಲದ ಪ್ರಾಬ್ಲಮ್ಗಳಾಗಿರ್ಬೋದು, ತಂದೆ ತಾಯಿಗಳಿಗೆ ಮಾಡಿದಂತ ಸಮಸ್ಯೆಗಳಾಗಿರ್ಬೋದು, ಅಥವಾ ಯಾವತ್ತೋ ಯಾರಿಗೋ ಒಂದು ಮಾಡಿರುವಂತಹ ಸಮಸ್ಯೆಗಳಾಗಿರ್ಬೋದು, ಇದರಿಂದ ನಿಮಗಾಗಿದಂತ ತಿಳಿಸಿ ಅದಕ್ಕೆ ಪರಿಹಾರ ಕಂಡುಕೊಂಡಂತ ಎಷ್ಟೋ ಜನರಿದ್ದಾರೆ. ಇದೆಲ್ಲ ನಮ್ಮ ನಂಬಿಕೆ. ಇಂತಹ ಒಂದು ನಂಬಿಕೆಗೆ ಒಂದು ಏಟು ಕೊಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಇದನ್ನು ನಾವೆಲ್ಲರೂ ವಿರೋಧಿಸ್ತೇವೆ. ಯಾವತ್ತೂ ಹೇಳುವುದಿಷ್ಟೇ, ಮನುಷ್ಯ ಎಷ್ಟೇ ದೊಡ್ಡವನಾಗಿ ಬೆಳೆದಿರಲಿ ಅವನು ತಿಳಿಲಿಕ್ಕೆ ಎಷ್ಟೋ ಇದೆ. ಅದಲ್ಲದೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ನಮ್ಮ ಧರ್ಮದ ಬಗ್ಗೆ ತಿಳಿಲಿಕ್ಕೆ ತುಂಬಾ ಇದೆ, ನಮ್ಮ ತುಳುನಾಡಿನ ಸಂಪ್ರದಾಯಗಳ ಬಗ್ಗೆ ತುಂಬಾ ತಿಳಿಲಿಕ್ಕೆ ಇದೆ. ವಿನಯ್ ಗುರೂಜಿ ಅವರಲ್ಲಿ ಹೇಳುವುದು ಇಷ್ಟೇ, ನೀವು ನಮ್ಮ ತುಳುನಾಡಿನ ಸಂಪ್ರದಾಯಗಳ ಬಗ್ಗೆ ತಿಳಿಯಿರಿ, ತಿಳಿದುಕೊಂಡು ಮಾತಾಡಿ. ತಿಳಿಯದೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮ ಕರಾವಳಿಗರು ಸಂಪೂರ್ಣವಾಗಿ ನಿಮ್ಮನ್ನು ವಿರೋಧಿಸುತ್ತಾರೆ. ನಾಗಾರಾಧನೆ ಎನ್ನುವುದು ತುಳುನಾಡಿನ ಸತ್ಯ ಹಾಗೂ ದೈವಾರಾಧನೆ ತುಳುವನಾಡಿನ ಸತ್ವ. ದೈವಾರಾಧನೆ, ನಾಗಾರಾಧನೆ ಬಗ್ಗೆ ಅರಿತು ಮಾತನಾಡುವುದು ಒಳ್ಳೆಯದು. ಅನುಯಾಯಿಗಳು ಹೆಚ್ಚಿದ್ದಾರೆ ಎಂಬ ಮಾತ್ರಕ್ಕೆ ತುಳುನಾಡಿನ ಸಂಸ್ಕೃತಿಯನ್ನು ಅವಹೇಳನ ಮಾಡುವುದು ತಪ್ಪು. ನಮ್ಮ ಸಂಸ್ಕೃತಿಯ ಮೇಲೆ ಪದೇ ಪದೇ ಏಟು ಬೀಳುವುದಕ್ಕೆ ಕಡಿವಾಣ ಹಾಕಬೇಕಾದರೆ ತುಳುವರ ಭಾವನೆಗೆ ಧಕ್ಕೆ ತಂದ ವಿನಯ್ ಗುರೂಜಿ ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ಅವರ ವಿರುದ್ಧ ಕ್ರಮಕ್ಕೆ ಕಾನೂನಿನ ಮೊರೆ ಹೋಗುವುದಾಗಿ ಕರಾವಳಿಯ ದೈವಾರಾಧಕರು ಎಚ್ಚರಿಸಿದ್ದಾರೆ. ತುಳುನಾಡಿನ ದೈವಾರಾಧಕರು, ನಾಗಾರಾಧಕರು ಇದನ್ನು ಖಂಡಿತ ಒಪ್ಪುವುದಿಲ್ಲ. ಆದ್ದರಿಂದ ಇದಕ್ಕೆ ಸರಿಯಾದಂಥ ಕಾನೂನು ಕ್ರಮವನ್ನು ತಗೊಳ್ತೇವೆ. ಇಲ್ಲ, ಅವರು ಈ ಬಗೆಗಾಗಿ ಅವರು ಕ್ಷಮಾಪಣೆಯನ್ನು ಕೇಳಲೇಬೇಕು. ಅವರು ಕ್ಷಮಾಪಣೆಯನ್ನು ಕೇಳಬೇಕು. ಕೇಳದೇ ಇದ್ದರೆ ನಾವು ಖಂಡಿತವಾಗಿ ಒಂದಷ್ಟು ದಿವಸಗಳ ಅವಕಾಶವನ್ನು ಕೊಡ್ತೇವೆ. ತದನಂತರ ಇದರ ಮೇಲೆ ನಾವು ಮೊಕದ್ದಮೆಯನ್ನು ಹೂಡುವುದೇ. ಒಟ್ಟಿನಲ್ಲಿ ಸದಾ ನೇರ ಮಾತುಗಳಿಂದ ಜನಪ್ರಿಯವಾಗಿದ್ದ ವಿನಯ್ ಗುರೂಜಿ ಸದ್ಯ ತುಳುನಾಡ ಸಂಸ್ಕೃತಿಯ ಮೇಲೆ ಸವಾರಿ ಮಾಡಲು ಯತ್ನಿಸಿದ್ದು ಸುಮ್ಮನಿರಲಾರದೆ ಇರುವೆ ಬಿಟ್ಟುಕೊಂಡರಂತೆ ಎಂಬಂತಾಗಿದೆ. ಆಡಿದ ಮಾತಿಗೆ ತುಳುವರ ಬಳಿ ಕ್ಷಮೆ ಕೋರಲು ಒತ್ತಡ ಹೆಚ್ಚಿದ್ದು ವಿನಯ್ ಗುರೂಜಿ ಪರಿಸ್ಥಿತಿ ಪೇಚಿಗೆ ಸಿಲುಕಿದಂತಾಗಿದೆ. ಪವಿತ್ರ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.